ಸಂಘಟನೆಯ ಮೂಲಕ ಸಮಾಜದ ಆಸಕ್ತರ ಪಾಲಿಗೆ ನೆರವಾಗುತ್ತಾ ಬಂದಿರುವ ಬೆಳ್ತಂಗಡಿಯ ವೀರಕೇಸರಿ ಸಂಘಟನೆಯು ಕಳೆದ 3 ವರ್ಷ 5 ತಿಂಗಳುಗಳಲ್ಲಿ 98 ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಯಶಸ್ವಿ 4ನೇ ವರ್ಷದ ಯೋಜನೆಯಲ್ಲಿ 3 ಆಸಕ್ತ ಕುಟುಂಬಗಳಿಗೆ ನೆರವಾಗಿದೆ. ಮಾತ್ರವಲ್ಲ, ಶತಕ ವೀರಕೇಸರಿ ಎಂಬ ಕಲ್ಪನೆಯೊಂದಿಗೆ ಆಸರೆ ಎಂಬ ಗೃಹ ನಿರ್ಮಾಣದ ಕೆಲಸದ ಮೂಲಕ 100ನೇ ಯೋಜನೆಯನ್ನು ಪೂರ್ಣಗೊಳಿಸಲು ಮುಂದಡಿಯಿಟ್ಟಿದೆ. ಸಮಾಜ ಸೇವೆಯೇ ಉಸಿರು ಎಂಬ ಧ್ಯೇಯವಾಕ್ಯದೊಂದಿಗೆ ಸೇವೆಗಾಗಿ ಸಂಭಾಷಣೆ ಎಂಬ ಕಲ್ಪನೆಯ ಮೂಲಕ ಆರಂಭಗೊಂಡ ವೀರಕೇಸರಿ ಬೆಳ್ತಂಗಡಿ ಸಂಘಟನೆ ಕಳೆದ 3 ವರ್ಷ 5 ತಿಂಗಳಲ್ಲಿ 98 ಸೇವಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ನೊಂದ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಯಶಸ್ವಿ 4ನೇ ವರ್ಷದ ಪಯಣದಲ್ಲಿ 3 ಕುಟುಂಬಗಳಿಗೆ ನೆರವಾಗಿದೆ. ಮಾತ್ರವಲ್ಲ, ಶತಕ ವೀರಕೇಸರಿ ಎಂಬ ಕಲ್ಪನೆಯೊಂದಿಗೆ ಆಸರೆ ಎಂಬ ಗೃಹ ನಿರ್ಮಾಣದ ಕೆಲಸದ ಮೂಲಕ 100ನೇ ಯೋಜನೆಯನ್ನ ಪೂರ್ಣಗೊಳಿಸಲು ಮುಂದಡಿಯಿಟ್ಟಿದೆ. ವೀರಕೇಸರಿಯ 96ನೇ ಸೇವಾ ಯೋಜನೆಯಾಗಿ ಉಡುಪಿ ತಾಲೂಕಿನ ಶಿರ್ವದ ಅನಿತಾ ಜೋಗಿಯವರ ಮಕ್ಕಳು ಅಶ್ವಿನಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದು ಚಿಕಿತ್ಸಾ ವೆಚ್ಚಕ್ಕಾಗಿ 15,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಿದ್ರು. 97ನೇ ಸೇವಾ ಯೋಜನೆಯಾಗಿ ತಾಲೂಕಿನ ಕರಿಮಣೇಲು ನಿವಾಸಿಯಾಗಿರುವ ಸಂತೋಷ್ ಕುಮಾರ್ ಅವರ ಪತ್ನಿ ಸುಚಿತ್ರಾ ಇವರು ಮೆದುಳಿನ ಸಮಸ್ಯೆಯಿಂದ ಬಳಲುತ್ತಿದ್ದು ಇವರ ಚಿಕಿತ್ಸಾ ವೆಚ್ಚಕ್ಕಾಗಿ 15,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. 98ನೇ ತುರ್ತು ಸೇವಾ ಯೋಜನೆಯಾಗಿ ಕಲ್ಲಡ್ಕ ನಿವಾಸಿ ಸುರೇಂದ್ರ ಕೋಟ್ಯನ್ ಅವರ ಕೈ ಮೂಳೆ ಮುರಿತಕ್ಕೊಳಗಾಗಿದ್ದು ಇವರ ಚಿಕಿತ್ಸೆಯ ವೆಚ್ಚಕ್ಕಾಗಿ 10,000 ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಬಜರಂಗ ದಳದ ಉಡುಪಿ ಜಿಲ್ಲೆಯ ಸುರಕ್ಷಾ ಪ್ರಮುಖ ಮಹೇಶ್ ಬೈಲೂರು, ಗೋರಕ್ಷಾ ಪ್ರಮುಖ ಉಮೇಶ್ ನಾಯಕ್, ವಿಟ್ಲ ಬಜರಂಗ ದಳದ ಪ್ರಖಂಡ ಸಂಚಾಲಕ ಅಕ್ಷಯ್ ರಜಪೂತ್ ಕಲ್ಲಡ್ಕ, ವಿಶ್ವ ಹಿಂದೂ ಪರಿಷತ್ನ ವಿಟ್ಲ ಪ್ರಖಂಡ ಅಧ್ಯಕ್ಷ ಕೃಷ್ಣಪ್ಪ ಕಲ್ಲಡ್ಕ, ಯುವ ವಕೀಲರು ಹಾಗೂ ವಾಗ್ಮಿ ಕುಮಾರಿ ಸಹನಾ ಕುಂದರ್ ಸೂಡ ಉಪಸ್ಥಿತರಿದ್ದರು. ಸಂಘಟನೆಯ 100 ಯೋಜನೆಯಾಗಿ ಆಸರೆ ಎಂಬ ಗೃಹ ನಿರ್ಮಾಣದ ಕೆಲಸಕ್ಕೆ ಮುಂದಾಗಿದ್ದು ಇತ್ತೀಚೆಗೆ ಭೂಮಿ ಪೂಜೆ ನಡೆಯಿತು. ಶ್ರೀ ಕ್ಷೇತ್ರ ಡೆಂಜೋಳಿಯ ಉದಯ ಮಂಜಿತಾಯರ ಪೌರೋಹಿತ್ಯದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಲಕ್ಷ್ಮೀ ಗ್ರೂಪ್ನ ಮಾಲಕ ಮೋಹನ್ ಕುಮಾರ್, ಸಂಧ್ಯಾ ಟ್ರೇಡರ್ಸ್ನ ಮಾಲಕ ರಾಜೇಶ್ ಪೈ, ಯಜಮಾನ ಇಂಡಸ್ಟ್ರೀಸ್ನ ಮಾಲಕ ಹರೇಂದ್ರ ಪೈ, ತಂಡದ ಮಾರ್ಗದರ್ಶಕ ಪ್ರಭಾಕರ್ ಸಿಜಿ, ಉದ್ಯಮಿ ಪ್ರಸಾದ್ ಪರಮೇಲು, ಯುವ ವಾಗ್ಮಿ ಸಹನಾ ಕುಂದರ್ ಸೂಡಾ, ವಿಜಯ್ ಕುಮಾರ್ ಜೈನ್, ಶೇಖರ್ ಬೆಳಾಲ್, ಆದಿಶ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂಘಟನೆ ನನಲ ಜಾತು ಮಲ್ಲ ಆವಡು ಆವಡಾಂಡ ಮಾತೆರ್ಲ ಐಕ್ ಕೈ ಸೇರ್ಸಾವಡು ಹಿರಿಯಕ್ಲ ಆಶೀರ್ವಾದಲ ಉಂಡು ಹಿರಿಯಕ್ಲಿ ಇತ್ನೇಟ ಎಂಕ್ಲಿಗೆ ಮಸ್ತ್ ಸಹಕಾರ ಕೊಡ್ತೀರಿ. ನನದು ಮುಗ್ಲ ಅವೇ ಸಹಕಾರ ಮುಂದುವರಿಸ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆವಡು ಬುಕ್ಕ ಒಂಜಿ ಸಂಘಟನೆ ಬೊಳೆವಡಾಂಡ ಮಾತ ಕೈ ಸೇರ್ನ ಮಾತ್ರ ಆಪನ ಹೊರತು ಏರೆಡ್ಲ ಏನು ವೈಯಕ್ತಿಕ ಬಂಡದ ಆಪುಜಿ ಅಂಚಾದ ಸತೀಶ್ ಶೆಟ್ಟರ ನೇತೃತ್ವದ ಈ ಕಾರ್ಯಕ್ರಮ ಯಶಸ್ವಿ ಆವೊಂದುಂಡು ನನ್ನ ದುಂಬಗ್ಲ ಅಂಚಿದ್ನೆ ವ್ಯವಸ್ಥೆಯನ್ನು ಮುಂದುವರಿಸ ಪಣ್ಣೊಂದು ಈ ಕಾರ್ಯಕ್ರಮಕ್ಕೆ ಎಲಂಜಿ ಮುಟ್ಟಲ ಮಾತೆರ್ಲ ಸಹಕಾರ ಕೊರ್ದು ಒಂಜಿ ಸೋಕದ ಇಲ್ಲು ನಿರ್ಮಾಣ ಆವಡು ಪಂಡದು ಎಂಕ್ಲ ವೀರಕೇಸರಿದ ಅವತ್ತಿ ಹಿಡ್ದು ಆಯ್ನಾತು ಪ್ರಯತ್ನ ಮಲ್ತೊಂದುಲ್ಲ. ನನಗೆ ದುಮ್ಮುಗ್ಲ ಇಂಚಿತ್ನ ಸೇವೆ ನಿತ್ಯ ನಿರಂತರ ಮಲ್ತೊಂದು ಬಹುದು ಸಮಾಜಕ್ಕೆ ಒಂಜಿ ಎಡ್ಡೆ ಸಂದೇಶ ಕೋರ್ಪುನ ಅಂಚನೆ ಎಂಕ್ಲೆಕ್ಕನೆ ಕೆಲವು ಸಂಘಟನೆ ಬೇಲೆ ಮಲ್ತೊಂದುಲ್ಲ ಅಕ್ಲೆಲ್ಲ ಒಂಜಿ ಪ್ರೇರಣೆ ಆದ ಇಪ್ಪುನ ಪನ್ನ ಉದ್ದೇಶ ಈ ಸಂಘಟನೆ ಬೆಳೆಯೊಂದುಂಡು ಅಂಚನೆ ಈ ಸಂಘಟನೆಗೆ ಮಾತ್ರ ಸಹಕಾರ ಕೊಡ್ತಾನೆ ಅಕ್ಲೆಗೆ. ಸಮಾಜದ ಆಸಕ್ತರ ಪಾಲಿಗೆ ನೆರವಾಗುವ ಉದ್ದೇಶ ಹೊಂದಿರುವ ವೀರಕೇಸರಿಯ ಜೊತೆಗೆ ಸಹೃದಯರು ಕೈ ಜೋಡಿಸಬಹುದು. ಸಹಕರಿಸುವ ದಾನಿಗಳು ಬ್ಯಾಂಕ್ ಖಾತೆಯ ಜೊತೆಗೆ ಇದೀಗ ಗೂಗಲ್ ಪೇ, ಫೋನ್ ಪೇ ಮತ್ತು ಭೀಮ್ ಮುಖಾಂತರ ಹಣ ವರ್ಗಾವಣೆ ಮಾಡಬಹುದು. ಬ್ಯಾಂಕ್ ಕೆನರಾ ಬ್ಯಾಂಕ್ ವೀರಕೇಸರಿ ಖಾತೆ ಸಂಖ್ಯೆ 30571010001592, ಐಎಫ್ಎಸ್ಸಿ ಕೋಡ್ CNRP 0003057, ಬ್ರಾಂಚ್ ಧರ್ಮಸ್ಥಳ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.